ಮಂಗಳೂರಿನ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೆ ಅದಾನಿ ನಾಮಕರಣ ಮಾಡಿರುವುದಕ್ಕೆ ಕಾಂಗ್ರೆಸ್ ನಾಯಕರು ವಿರೋಧ ವ್ಯಕ್ತಪಡಿಸುತ್ತಿದ್ದು ಮೂರನೇ ಸುತ್ತಿನ ಹೋರಾಟಕ್ಕೆ ಇಳಿದಿದ್ದಾರೆ. ಈ ಬಗ್ಗೆ ಮಂಗಳೂರಿನ ಕಾಂಗ್ರೆಸ್ ಕಚೇರಿಯಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಯುವ ಕಾಂಗ್ರೆಸ್ ಅಧ್ಯಕ್ಷ ಮಿಥುನ್ ರೈ ಅವರು ಮಂಗಳೂರು ವಿಮಾನ ನಿಲ್ದಾಣಕ್ಕೆ ತುಳುನಾಡಿನ ವೀರರಾದ ಕೋಟಿ ಚೆನ್ನಯ್ಯರ ಹೆಸರಿಡಬೇಕು ಎಂದು ಒತ್ತಾಯಿಸಿದರು. ಬೆಂಗಳೂರಿನ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣವನ್ನ ಖಾಸಗಿ ಕಂಪನಿಗೆ ಗುತ್ತಿಗೆ ನೀಡಿದ್ದರೂ ಅದರ ಹೆಸರು ಬದಲಾವಣೆ ಮಾಡಿಲ್ಲ. ಅದೇ ರೀತಿ ಗುಜರಾತ್, ಮುಂಬೈ ವಿಮಾನ ನಿಲ್ದಾಣಗಳ ಹೆಸರನ್ನ ಬದಲಾಯಿಸಿ ಗುತ್ತಿಗೆ ಕಂಪನಿಯ ಹೆಸರನ್ನ ಸೂಚಿಸಿಲ್ಲ. ಆದರೆ ಮಂಗಳೂರು ವಿಮಾನ ನಿಲ್ದಾಣದ ಹೆಸರನ್ನ ಮಾತ್ರ ಏಕೆ ಬದಲಾಯಿಸಲಾಗಿದೆ? ಈ ಬಗ್ಗೆ ಇಲ್ಲಿನ ಸಂಸದರು ತಮ್ಮ ಇಚ್ಛಾಶಕ್ತಿಯನ್ನ ಪ್ರದರ್ಶಿಸಬೇಕಿತ್ತು ಎಂದು ಹೇಳಿದ್ರು. ಇವತ್ತು ಬೆಂಗಳೂರಿನ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣವನ್ನು ಜಿಎಂಆರ್ ಸಂಸ್ಥೆ ಗುತ್ತಿಗೆ ತೆಗೆದಿದೆ. ಆದರೆ ಬೆಂಗಳೂರು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿ ಎಲ್ಲಿಯೂ ಕೂಡ ಜಿಎಂಆರ್ ಏರ್ಪೋರ್ಟ್ಸ್ ಎಂಬ ಉಲ್ಲೇಖ ಇಲ್ಲ. ಅಲ್ಲಿ ಉಲ್ಲೇಖ ಇರುವುದು ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಎಂಬುದು. ಮುಂಬೈಯ ಏರ್ಪೋರ್ಟ್ ಅನ್ನು ಕೂಡ ಗುತ್ತಿಗೆಗೆ ತೆಗೆದಿದ್ದಾರೆ. ಅಲ್ಲಿಯೂ ಕೂಡ ಛತ್ರಪತಿ ಶಿವಾಜಿ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಎಂಬ ನಾಮಕರಣ ಇರುವುದು. ಗುಜರಾತಿನಲ್ಲಿಯೂ ಕೂಡ ಅದಾನಿ ಗ್ರೂಪಿನವರು, ಬಹುಶಃ ನಾನು ತಿಳಿದ ಮಟ್ಟಿಗೆ ಅದಾನಿ ಗ್ರೂಪಿನವರು ಗುತ್ತಿಗೆಯನ್ನು ತೆಗೆದಿದ್ದಾರೆ. ಆದರೆ ಅಲ್ಲಿ ಸರ್ದಾರ್ ವಲ್ಲಭಾಯ್ ಪಟೇಲ್ ಏರ್ಪೋರ್ಟ್ ಎಂಬ ನಾಮಕರಣವಾಗಿದೆ. ನಮ್ಮ ಜಿಲ್ಲೆಯ ನಾಯಕರಿಗೆ, ನಮ್ಮ ಜಿಲ್ಲೆಯ ಶಾಸಕರಿಗೆ, ನಮ್ಮ ಜಿಲ್ಲೆಯ ಸಂಸದರಿಗೆ, ನಮ್ಮ ಜಿಲ್ಲೆಯ ಸಚಿವರಿಗೆ ಇಚ್ಛಾಶಕ್ತಿಯ ಕೊರತೆ ಇದೆ. ಮಾಜಿ ಸಚಿವ ಅಭಯ್ ಚಂದ್ರ ಜೈನ್ ಮಾತನಾಡಿ, ಶ್ರೀನಿವಾಸ ಮಲ್ಯರ ಪ್ರಯತ್ನದ ಫಲವಾಗಿ ದಕ್ಷಿಣ ಕನ್ನಡ ಜಿಲ್ಲೆಗೆ ಲಭಿಸಿರುವ ವಿಮಾನ ನಿಲ್ದಾಣಕ್ಕೆ ಯಾವ ಕೊಡುಗೆಯನ್ನ ನೀಡದ ಅದಾನಿಯ ಹೆಸರನ್ನ ಇಟ್ಟಿರುವುದು ಜಿಲ್ಲೆಯ ಜನರಿಗೆ ಮಾಡುತ್ತಿರುವ ಅಪಮಾನ ಮತ್ತು ನಾಚಿಕೆಗೇಡಿನ ಸಂಗತಿಯಾಗಿದೆ. ಆ ಮೂಲಕ ತುಳುನಾಡೆಂದು ಕರೆಸಿಕೊಂಡಿರುವ ದಕ್ಷಿಣ ಕನ್ನಡ ಜಿಲ್ಲೆಯ ಇತಿಹಾಸವನ್ನ ಮರೆಮಾಚಲಾಗ್ತಾ ಇದೆ ಎಂದು ಅಸಮಾಧಾನ ವ್ಯಕ್ತಪಡಿಸಿದ್ರು. ಈ ನವಿ ಮಂಗಳೂರಿನ ನಿರ್ಮಾಣ ಮಾಡಿದವರು ಶ್ರೀನಿವಾಸ ಮಲ್ಯ. ಆದ್ದರಿಂದ ನನಗೆ ಅಪಾರವಾದಂಥ ಅವರ ಮೇಲೆ ಅಭಿಮಾನ. ಆದರೆ ಈಗಿನ ವಸ್ತುಸ್ಥಿತಿ ಬೇರೆ ಬೇರೆ ಇರೋದ್ರಿಂದ ಅದರಲ್ಲಿ ನಾನು ಯಾವುದು, ಆದರೆ ಅದಾನಿಯ ಹೆಸರು ಇಟ್ಟದ್ದು ನನಗೆ ಭಾಳ ನೋವು ತಂದಿದೆ. ಅದಕ್ಕೆ ನಾನು ಕಠೋರವಾಗಿ ಅದನ್ನು ಖಂಡಿಸ್ತೇನೆ. ಇವತ್ತು ಆ ಏರ್ಪೋರ್ಟ್ಗೆ ಯಾರೂ ಶ್ರಮ ವಹಿಸಿದವರು, ಯಾರೂ ಕಷ್ಟಪಡದವರು, ಯಾರು ತ್ಯಾಗ ಮಾಡದವರು ನೇರವಾಗಿ ಗೌತಮ್ ಅದಾನಿ ಅಂತ ಆ ಗುಜರಾತಿನ ಮಾರ್ವಾಡಿಗೆ ಮಾತಾಡಲ್ಲ, ಅವರ ಹೆಸರು ಇಡ್ತಾರಲ್ಲ. ನಮಗೆ ನಾಚಿಕೆ ಆಗಬೇಕು. ತುಳುನಾಡಿನ ಜನರಿಗೆ ಪ್ರತಿಷ್ಠೆ ಇದೆ, ಗೌರವ ಇದೆ, ನಮಗೆ ಹೋರಾಟದ ಕಿಚ್ಚು ಇದೆ. ನಾವು ಅದನ್ನು ಸಹಿಸಿಕೊಳ್ಳುವುದಿಲ್ಲ ಎಂಬ ಮಾತನ್ನು ಇಲ್ಲಿ ಉಲ್ಲೇಖಿಸಲಿಕ್ಕೆ ಇಚ್ಛಿಸ್ತೇನೆ. ಸುದ್ದಿಗೋಷ್ಠಿಯಲ್ಲಿ ಕಾಂಗ್ರೆಸ್ ಮುಖಂಡರಾದ ಸದಾಶಿವ ಉಳ್ಳಾಲ್, ವಸಂತ್ ಬೆರ್ನಾಡ್, ಪಿಯೂಸ್ ಮೊದಲಾದವರು ಉಪಸ್ಥಿತರಿದ್ದರು.